ನಮಗೆಲ್ಲ ಬ್ಯಾಂಗ್ಳೂರನ್ನು ಸರಿಯಾಗಿ ತೋರಿಸಿದವರು ಯುಟಿ ಖಾದರ್. ರಾಜಕೀಯಕ್ಕಾಗಿ ಯುವಕರು ಏನಿದ್ದಾರೆ ಅವರ ಮನಸ್ಸಿನಲ್ಲಿ ವಿಷ ಬೀಜ ಬಿತ್ತುವಂತ ಕೆಲಸ ಆಗ್ತಾ ಇದೆ. ಎಲ್ಲ ಧರ್ಮದ ಗುರುಗಳು ಜೊತೆಯಲ್ಲಿ ಸೇರಿ ಇದಕ್ಕೆ ಒಂದು ಅಭಿಪ್ರಾಯವನ್ನು ಮಾಡುವ ಒಂದು ಅವಶ್ಯಕತೆ ಇದೆ. ಯಾವ ಮುಸ್ಲಿಂ ಧರ್ಮದವರು ಯಾರನ್ನು ವಿರೋಧಿ ಮಾಡುವವರಲ್ಲ, ಎಲ್ಲರನ್ನು ಪ್ರೀತಿ ಮಾಡುವವರು. ನಾವು ಕೂಡ ಅವ್ರಿಗೆ ಪ್ರೀತಿ ಕೊಡುವಂತ ಕೆಲಸ ಆದ್ರೆ ಸಮಾಜ ಉದ್ಧಾರ ಆಗ್ತದೆ. ಕೆಲ್ಲೆ ಪುತ್ರದಾಗ್ಲೆ ಈಗ ಒಕ್ಕಡೆ ಪಾತ್ರ ನೆಂಚಿನ ಇವರು ಮುಂದಿನ ಭಾಗದಲ್ಲಿ ಇವರಿಗೆ ಉಪಮುಖ್ಯಮಂತ್ರಿ ಆಗಬೇಕು. ಗಡಿಬಿಡಿ ಪುತ್ತೂರಿನ ಜನರಿಗೆ ಆಶೀರ್ವಾದ ಬೇಕು. ನೀವು ಸನ್ಮಾನ ಮಾಡದಿದ್ರು ನಮಗೇನು ತೊಂದರೆ ಇಲ್ಲ. ನಮಗೆಲ್ಲ ಸನ್ಮಾನವನ್ನು ಇದಕ್ಕೆ ಮೊದಲು ಬೇರೆ ಬೇರೆ ಕಡೆ ನೀವು ಮಾಡಿದ್ದೀರಿ. ಇವತ್ತು ಯುಟಿ ಖಾದರ್ ಅವರಿಗೆ ನೀವು ಸನ್ಮಾನ ಕಾರ್ಯಕ್ರಮವನ್ನು ಜೊತೆಯಲ್ಲಿ ಅಭಿನಂದನಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀರಿ. ನಾನು ಮತ್ತೆ ಯುಟಿ ಖಾದರ್ ಅವರು ಈಗ ವಿಟ್ಲದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಲ್ಲಿ ಬಂದಿದ್ದೇವೆ. ಯುಟಿ ಖಾದರ್ ಅವರು ನಾನು ಭಾರಿ ಹಿಂದಿನಿಂದ ಸುಮಾರು ಒಂದು 20 ವರ್ಷದ ಹಿಂದಿನಿಂದ ಗೆಳೆಯರು. ಅವರ ತಂದೆ ಸ್ವರ್ಗಸ್ಥರಾದ ನಂತರ ಅವರು ರಾಜಕೀಯದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಅದಕ್ಕೆ ಮೊದಲೇ ನಾವು ಜೊತೆಯಲ್ಲಿ ಬ್ಯಾಂಗ್ಳೂರಿಗೆಲ್ಲ ಹೋಗ್ತಾ ಇದ್ವಿ. ನಮ್ಮನ್ನು ಕರ್ಕೊಂಡು ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ರು, ಇವರೇ ಕಾರಲ್ಲೇ ಕರ್ಕೊಂಡು ಹೋಗ್ತಾ ಇದ್ರು. 3-4 ದಿವಸ ನಾವು ಬ್ಯಾಂಗ್ಳೂರಲ್ಲೆಲ್ಲ ಸುತ್ತಿ ಆಮೇಲೆ ಬೇರೆ ಬೇರೆ ಹೋಟೆಲ್ನಲ್ಲಿ ಊಟ ಮಾಡಿ ಬೇರೆ ಬೇರೆ ಕಡೆ ತಿರುಗಿ ನಮಗೆಲ್ಲ ಬ್ಯಾಂಗ್ಳೂರನ್ನು ಸರಿಯಾಗಿ ತೋರಿಸಿದವರು ಯುಟಿ ಖಾದರ್. ಇವತ್ತು 2 ಬಾರಿ ಮಂತ್ರಿಗಳಾಗಿದ್ದಾರೆ. ಆದರೂ ನಾನು ಆಗ ಬೇರೆ ಪಕ್ಷದಲ್ಲಿದ್ದೆ. ಆದರೂ ನಮ್ಮ ಬಾಂಧವ್ಯ ಅದೇ ರೀತಿ. ಏನಾದರೂ ಅವರ ಭಾಗದಲ್ಲಿ ಈಗ ಅವರ ಉಳ್ಳಾಲ ಕ್ಷೇತ್ರದಲ್ಲಿ ಕೂಡ ಇಡೀ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗೆ ಒಬ್ಬ ನಿದರ್ಶನ ಅಂತ ಹೇಳಿದ್ರೆ ಯುಟಿ ಖಾದರ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಯಾಕಂತ ಹೇಳಿದ್ರೆ ಆ ಭಾಗದ ಪೂರ್ತಿ ಜಾಗದಲ್ಲಿ ಇಡೀ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಇವತ್ತು ಯಾವ ರೀತಿ ನಮಗೆ ಚುನಾವಣೆಯಲ್ಲಿ ಮತದಾರ ಯಾವ ರೀತಿ ನಮಗೆ ರಿಸಲ್ಟ್ ಕೊಟ್ಟಿದ್ದಾನಂತ ನಿಮಗೆ ಗೊತ್ತಿದೆ. ಆದ್ರೆ ಯುಟಿ ಖಾದರ್ ಕ್ಷೇತ್ರದಲ್ಲಿ ನೀವು ಗಮನದಲ್ಲಿ ಇಟ್ಕೊಳ್ಳಿ, 25-30 ವರ್ಷದಲ್ಲಿ ನನ್ನ ಸಂಬಂಧಿಕರು ಕೂಡ ತುಂಬಾ, ನನ್ನ ಉದ್ಯಮವು ಅವರ ಏರಿಯಾದಲ್ಲಿ ಇದೆ, ಅವರ ವಿಧಾನಸಭಾ ಕ್ಷೇತ್ರದಲ್ಲಿದೆ. ನನ್ನ ಸಂಬಂಧಿಕರು ತುಂಬಾ ಜನ ಇದ್ದಾರೆ. ಅವ್ರ ಹತ್ರ ಯಾರ ಹತ್ರ ಕೇಳಿದ್ರು, ನಾನು ಮೊನ್ನೆ ಒಬ್ರು ಪುಣೆಯಲ್ಲಿ ಒಬ್ರು ಇದ್ದಾರೆ, ಅವರ ಹತ್ರ ಕೇಳಿದೆ. ಅವರು ಇಲ್ಲೇನು ಮತದಾರರೇನಲ್ಲ, ಅವರ ತಮ್ಮ, ಅವರ ಅತ್ತೆ, ಅವರ ಅಣ್ಣಂದಿರು 3-4-5 ಓಟ್ ಅವರ ಕ್ಷೇತ್ರದಲ್ಲಿ ಇದೆ. ಅವ್ರು ಹೇಳ್ತಾರೆ ನಾವು ಯುಟಿ ಖಾದರ್ಗೆ ಓಟ್ ಹಾಕುವುದು ಅಂತ ಹೇಳ್ತಾರೆ. ನಾನು ಯಾಕೆ ಅಂತ ಕೇಳಿದೆ. ಅಲ್ಲ, ಅವರು ಎಲ್ಲರನ್ನು ಒಟ್ಟಿಗೆ ತಗೊಂಡು ಹೋಗ್ತಾರೆ, ಎಲ್ಲಾ ಕಡೆಗೆ ಹೋಗ್ತಾರೆ, ಎಲ್ಲಾ ಜನಗಳನ್ನು ಒಟ್ಟಿಗೆ ತಗೊಂಡು ಹೋಗ್ತಾರೆ ಅಂತ ಹೇಳ್ತಾರೆ. ಅದೇ ವಿಚಾರವನ್ನು ಈಗ ಭಾಷಣದಲ್ಲಿ ಉಲ್ಲೇಖ ಮಾಡಿದರು. ನಾವು ಹೇಗೆ ಜೊತೆಯಲ್ಲಿ ಹೋಗ್ಬೋದು, ಹೇಗೆ ಪ್ರೀತಿಯನ್ನು ಬೆಳೆಸ್ಬೋದು, ಆ ಪಾಠವನ್ನು ನಮಗೆ ಇವತ್ತು ಮಾಡಿದ್ದಾರೆ. ಹಿಂದೂ ಮುಸ್ಲಿಂ ನಮ್ಮ ಬಾಂಧವ್ಯ ಹೇಗಿತ್ತು ಹಿಂದಿನ ದಿನಗಳಲ್ಲಿ? ನಮಗೆ ಅರ್ಜೆಂಟು, ನಮಗೆ ಬೇಕಾದ್ರೆ ನಮ್ಮ ಪಕ್ಕದ ನಮ್ಮ ಮನೆಯಲ್ಲಿ ಎಷ್ಟೋ ದಿವಸ ಸಕ್ಕರೆ ಇಲ್ಲದ ದಿವಸದಲ್ಲಿ ನಮ್ಮ ಮನೆ ಹತ್ತಿರ ಇರುವುದು ಖಾದರ್ದ ಮನೆ. ಈ ಖಾದರ್ ಅಲ್ಲ, ನಮ್ಮ ಮನೆಯಲ್ಲಿ ಒಬ್ಬರು ಖಾದರ್ ಅಂತ ಇದ್ದಾರೆ. ನಾವು ಅಲ್ಲಿಂದ ತಗೊಂಡು ಬರ್ತಾ ಇದ್ವಿ. ಅವರು ಅರ್ಜೆಂಟ್ ಟೀ ಪುಡಿ ಬೇಕಿದ್ರೆ ಅವರ ಮನೆಯಲ್ಲಿ, ಅವರ ಮನೆಗೆ ಯಾರಾದ್ರೂ ಅತಿಥಿಗಳು ಬಂದ್ರೆ ನಮ್ಮ ಮನೆಗೆ ಬಂದು ತಗೊಂಡು ಹೋಗ್ತಾ ಇದ್ರು. ಅದು 3 ದಿವಸ ನಂತರ ನೀರುಳ್ಳಿ ಎಷ್ಟೋ ದಿವಸ ತಗೊಂಡು ಹೋದ ದಿವಸಗಳಿದೆ. ಅರ್ಜೆಂಟ್ ಬೇಕಾಗುವಾಗ ಹಾಲು ತಗೊಂಡು ಹೋಗುದು, ಬರುವುದು, ಬೇಕಾಗುವಾಗ ಹೋಗುದು, ಬರುವುದು. ಈ ಪ್ರೀತಿಯೆಲ್ಲ ಎಲ್ಲೋ ಹೋಯ್ತು. ಈ ಪ್ರೀತಿ ಯಾಕೆ ದೂರ ಆಗ್ತಾ ಇದೆ? ರಾಜಕೀಯಕ್ಕಾಗಿ ದೂರ ಆಗ್ತಾ ಇದೆ, ಬೇರೆ ಏನಿಲ್ಲ. ಪ್ರೀತಿ ಹಾಗೇನೇ ಇದೆ, ಮನುಷ್ಯರ ಮೇಲೆ ಅದೇ ರೀತಿ ಪ್ರೀತಿ ಇದೆ. ರಾಜಕೀಯಕ್ಕಾಗಿ ಯುವಕರು ಏನಿದ್ದಾರೆ ಅವರ ಮನಸ್ಸಿನಲ್ಲಿ ವಿಷ ಬೀಜ ಬಿತ್ತುವಂತ ಕೆಲಸ ಆಗ್ತಾ ಇದೆ. ಇದು ಗಂಭೀರವಾದ ಚಿಂತನೆ. ಯಾಕಂತ ಹೇಳಿದ್ರೆ ಈಗ ಯುಟಿ ಖಾದರ್ ಉಲ್ಲೇಖ ಮಾಡಿದ್ರು, ನಾವು ಎಷ್ಟು ವರ್ಷ ಬದುಕ್ತೀವೋ, ಎಷ್ಟು ವರ್ಷ ಈ ಸಮಾಜದ ಮೇಲೆ ಇಲ್ಲಿ ಇದ್ದೀವೋ ಅಂತ ನಮಗೆ ಗೊತ್ತಿಲ್ಲ. ಮುಂದಿನ ಪೀಳಿಗೆಗಳಿಗೆ ನಾವು ಇದನ್ನು ಯಾವ ರೀತಿ ಕೊಡಬಹುದು, ಯಾವ ರೀತಿ ಇದನ್ನು ಸರಿ ಮಾಡಿ ಕೊಡಬಹುದು, ಆ ಪ್ರೀತಿಯನ್ನು ಮರುಕಳಿಸಬಹುದು, ವಾಪಸ್ ಕೊಡುವ ಕೆಲಸ ಮಾಡಬೇಕಾಗಿದೆ. ಬಹುಶಃ ಯುವಕರ ಮನಸ್ಸುಗಳನ್ನು ತಿದ್ದುವಂತ ಕೆಲಸ ಆಗಬೇಕಿದೆ ಅಂತ ನನ್ನ ಅಭಿಪ್ರಾಯ. ಎಲ್ಲ ಧರ್ಮದ ಗುರುಗಳು ಜೊತೆಯಲ್ಲಿ ಸೇರಿ ಇದಕ್ಕೆ ಒಂದು ಅಭಿಪ್ರಾಯವನ್ನು ಮಾಡುವ ಒಂದು ಅವಶ್ಯಕತೆ ಇದೆ. ಜನರ ಯುವಕರ ಮನಸ್ಸಿನಲ್ಲಿ ಪ್ರೀತಿಯನ್ನು ತುಂಬುವಂತ ಕೆಲಸ ಆಗುವ ಅವಶ್ಯಕತೆ ಅಂತ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಯುಟಿ ಖಾದರ್ ಅವರು ನಮಗೆ ಮಾರ್ಗದರ್ಶನ ಮಾಡೋರು. ನಾನು ರಾಜಕೀಯಕ್ಕೆ, ಅದು ಬಿಜೆಪಿ ಪಕ್ಷದಲ್ಲಿ ಇದ್ದೆ.
ತುಂಬಾ ಒಂದು 10 ವರ್ಷದಿಂದ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದೆ. ಆದರೆ ಯಾವುದೇ ಪಕ್ಷದಲ್ಲಿ ನಾನು ಪಕ್ಷದ ವಿರೋಧ ನಾನು ಯಾವತ್ತೂ ಮಾತಾಡಿಲ್ಲ. ಯಾವುದೇ ರಾಜಕೀಯ ಭಾಷಣಕ್ಕೆ ಸುಮಾರು 12 ವರ್ಷದಿಂದ ನಾನು ಬೇರೊಂದು ಪಕ್ಷದಲ್ಲಿ ಗುರುಸಿದ್ರು. ಮೊನ್ನೆವರೆಗೆ ನಾನು ಪಕ್ಷದ ವಿಚಾರದಲ್ಲಿ ಭಾಷಣ ಮಾಡಿದ್ದು ಕಾಂಗ್ರೆಸ್ ಪಕ್ಷಕ್ಕೆ ಹೊರತು ಬೇರೆ ಯಾವ ಪಕ್ಷಕ್ಕೂ ಯಾವ ಚುನಾವಣೆಯಲ್ಲಿ ನಾನು ಭಾಷಣ ಮಾಡಲಿಲ್ಲ. ಯಾವ ಪಕ್ಷದ ಪ್ರಮುಖರನ್ನು ನಾನು ದೂರಿಲ್ಲ. ನಾನು ನನ್ನ ಟ್ರಸ್ಟಿನಲ್ಲಿ ಕೆಲಸ ಮಾಡುವಾಗ ಅವು ಜಾತಿಯವ, ಈ ಜಾತಿಯವ, ಬೇರೆ ಜಾತಿಯ ಅಂತ ಖಂಡಿತ ನೋಡಿಲ್ಲ. ಎಲ್ಲ ಮನುಷ್ಯತ್ವದ ಮೇಲೆ ಪ್ರೀತಿಯನ್ನು ತೋಡುವಂತಹ ಕೆಲಸ ಮಾಡಿಲ್ಲ. ಸುಮಾರು 2,200 ಮುಸ್ಲಿಂ ಕುಟುಂಬಗಳಿಗೆ ನನ್ನ ಟ್ರಸ್ಟ್ನ ಮೂಲಕ ದೊಡ್ಡ ಸಹಾಯ ಮಾಡಿದ್ದೇನೆ. ನನ್ನ ಕೈಯಿಂದ ಆಗುವ ಸಹಾಯವನ್ನು ನಾನು ಮಾಡಿದ್ದೇನೆ. ಮನೆ ಕಟ್ಟುವುದು ಕೊಡಿರಲಿ, ಬೇರೆ ಬೇರೆ ಕೆಲಸಗಳಲ್ಲಿ ಅದನ್ನು ಮಾಡುವಂತಹ ಕೆಲಸವನ್ನು ಮಾಡಿದ್ದೇನೆ. ಇವತ್ತು ಖಾದರ್ ಅವರು ಹೇಳುವಾಗ ಒಂದು ಮಾತನ್ನು ಹೇಳಿದರು, ನಿಮ್ಮ ಹತ್ರ ಪ್ರಮುಖವಾಗಿರುವಂತಹ ಕೆಲಸ ಅಂತ ಹೇಳಿದ್ರೆ ನೀವು ಎಲ್ಲ ಸಮಾಜದವರನ್ನು, ಮಕ್ಕಳನ್ನು, ಬೇರೆ ಬೇರೆ ಧರ್ಮದವರನ್ನು ಒಟ್ಟಿಗೆ ತಗೊಂಡು ಹೋಗುವಂತಹ ಜವಾಬ್ದಾರಿ ನಿಮ್ಮಲ್ಲಿದೆ. ಆ ಕೆಲಸವನ್ನು ನೀವು ಮಾಡಬೇಕು ಅನ್ನುವ ವಿಚಾರವನ್ನು ನನಗೆ ಬುದ್ಧಿವಾದವನ್ನು ಹೇಳಿದ್ದಾರೆ. ಖಂಡಿತ ಯಾವುದೇ ಧರ್ಮದವರಿಗೆ ಯಾವುದೇ ತೊಂದರೆ ಆಗದ ರೀತಿ ಎಲ್ಲರನ್ನು ಜೊತೆಯಲ್ಲಿ ಪ್ರೀತಿ ವಿಶ್ವಾಸದಿಂದ ತಗೊಳ್ಳುವಂತಹ ಕೆಲಸ ನಿಮ್ಮೆಲ್ಲ ಆಶೀರ್ವಾದದಿಂದ ಮುಂದೆ ಮಾಡ್ತೇನೆ ಅನ್ನುವ ಮಾತನ್ನು ಕೂಡ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಅಭಿವೃದ್ಧಿಯ ಬಗ್ಗೆ ಇವರು ನಮ್ಮ ಎಂ ಎಸ್ ಮಹಮ್ಮದ್ ಹೇಳಿದರು. ಎಂ ಎಸ್ ಮಹಮ್ಮದ್ ಅಂತ ಹೇಳಿದ್ರೆ ನನಗೆ ಮೊದಲು ಎಂ ಎಸ್ ಮಹಮ್ಮದ್ ನಾನು ಒಮ್ಮೆ ಉಲ್ಲೇಖ ಮಾಡಿದ್ದೆ. ನಾನು ಮೊದಲು ನೋಡುವಾಗ ಎಂ ಎಸ್ ಮಹಮ್ಮದ್ ನೋಡುವಾಗ ನನಗೆ ಸ್ವಲ್ಪ ಬಿಸಿ ಆಗ್ತಿತ್ತು. ಎಂತ ಈ ಮನುಷ್ಯ ಒಂದು ಹೀಗೆ ಬರ್ತಾರೆ, ಬಡ ಮಾತಾಡ್ತಾರೆ, ಏನು ಈ ಮನುಷ್ಯ. ನನಗೆ ಅವರ ಮೇಲೆ ಬಾರಿ ಅಷ್ಟೊಂದು ಯಾವತ್ತು ನಾನು ಹತ್ತಿರದಿಂದ ಮಾತಾಡಿಲ್ಲ, ಸ್ವಲ್ಪ ದೂರದಿಂದ ಇದ್ದವು. ಮೊನ್ನೆ ಯಾವಾಗ ನಾವು ಚುನಾವಣೆ ಪಕ್ಷಕ್ಕೆ ಸೇರಿದ ನಂತರ ಅವ್ರ ಹತ್ರ ಮಾತಾಡ ಇದು ಯಾಕೆ ಉಲ್ಲೇಖ ಮಾಡಿದೆ, ಇಂಥ ತುಂಬಾ ಉದಾಹರಣೆಗಳಿದೆ. ಅವರ ಹೆಸರನ್ನು ಮಾತ್ರ ನಾನು ಉಲ್ಲೇಖ ಮಾಡಿದೆ. ಇಂಥ ತುಂಬಾ ಬಾಂಧವರು ಇದ್ದಾರೆ. ಇದನ್ನು ಯಾಕೆ ಉಲ್ಲೇಖ ಮಾಡಿದ್ರೆ, ನಾವು ಒಬ್ಬರನ್ನು ಹತ್ತಿರದಿಂದ ಕಂಡಾಗ, ಒಬ್ಬರ ಮನಸ್ಸನ್ನು ಅರಿತಾಗ ನಮ್ಮ ಪ್ರೀತಿ ಆಗುವುದು ಖಂಡಿತ. ಅವರನ್ನು ನಾನು ಮತ್ತೆ ಹತ್ತಿರದಿಂದ ಮಾತಾಡುವಾಗ, ಅವರ ವಿಚಾರವನ್ನು ತಿಳಿಯುವಾಗ, ಈ ಬಡಗನೋರಿದ್ದಾರೆ ಅವರನ್ನು ಹಾಗೆ ಇವರು ಮಾತಾಡ್ತಾ ಇದ್ರು ನಾನು ಮೊದಲಿಂದ. ಈಗ ಹತ್ತಿರದಿಂದ ಬಂದಾಗ ಒಬ್ಬೊಬ್ಬರನ್ನು ಅರಿತುಕೊಳ್ಳುವಾಗ ಆ ಪ್ರೀತಿ ತುಂಬಾ ಹತ್ತಿರದಿಂದ. ಯಾವ ಮುಸ್ಲಿಂ ಧರ್ಮದವರು ಯಾರನ್ನು ವಿರೋಧಿ ಮಾಡುವವರಲ್ಲ, ಎಲ್ಲರನ್ನು ಪ್ರೀತಿ ಮಾಡುವವರು. ನಾವು ಕೂಡ ಅವ್ರಿಗೆ ಪ್ರೀತಿ ಕೊಡುವಂತಹ ಕೆಲಸ ಆದ್ರೆ ಸಮಾಜ ಉದ್ಧಾರ ಆಗ್ತದೆ. ನಾವು ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಹೋಗ್ತೇವೆ. ನಮ್ಮ ವಿಶ್ವನಾಥ ರೈಗಳು ನಮ್ಮ ಅಧ್ಯಕ್ಷರಿದ್ದಾರೆ, ನಮ್ಮ ರಾಜರಾಮರಿದ್ದಾರೆ. ನಾವೆಲ್ಲ ಒಮ್ಮೆ ಮಾತಾಡ್ಲಿಕ್ಕೆ ಕಾರಲ್ಲಿ ಹೋಗುವಾಗ ಎಂಕ್ಲಿಗೆ ಬಿರಿಯಾನಿ ತಿಂದಿದ್ದು ಸಾಕು, ಸುರುಸುರಿಗೆ ನನಗೆ ಆಗ್ತದೆ ಒಳ್ಳ ಬಿರಿಯಾನಿ. ಇವರ ಕಾರ್ಯಕ್ರಮಗಳಿಗೆ ಹೋದರೆ ನಮಗೆ ಒಂದು ಆದ್ಯತೆ ಹೇಗೆ, ಪ್ರೀತಿ ಹೇಗೆ, ನಮ್ಮನ್ನು ನೋಡಿಕೊಳ್ಳುವಂತ ರೀತಿ ನೀತಿಗಳಿರುತ್ತೆ. ತಿಂದ್ರೆ ಇಷ್ಟು ತಿನ್ಬೋದು, ಆ ತಿನ್ನ ವಿಚಾರ ಅಲ್ಲ. ಪ್ರೀತಿ ಕೊಡುವುದು ನೋಡಿದ್ರೆ ಅದೊಂದು ನಿಜವಾಗಿ ಅವ್ರಿಗೆ ಏನ್ ಬೇಡ, ಪ್ರೀತಿ ಕೊಡುವಂತ ನೋಡಿದ್ರೆ ತುಂಬಾ ನಮಗೆ ಸಂತೋಷ ಆಗ್ತದೆ. ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳ ತರ ಈ ಸಮಾಜದಲ್ಲಿ ಬದುಕುವ ಅವಶ್ಯಕತೆ ಇದೆ. ಆದ್ರೆ ಮಾತ್ರ ಈ ದೇಶ ರಾಷ್ಟ್ರ ಗುರು ಆಗ್ಲಿಕ್ಕೆ ಸಾಧ್ಯ ಇದೆ ಎಂಬ ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅಭಿವೃದ್ಧಿ ಬಗ್ಗೆ ಒಂದು ವಿಚಾರ ಹೇಳಿದೆ. ನಮ್ಮ ಇಡೀ ಒಂದು ಕೆಲ್ಲೆ ಪುತ್ರದಾಗ್ಲೆ ಈಗ ಒಕ್ಕಡೆ ಪಾತ್ರ ನೆಂಚಿನ ಅಭಿವೃದ್ಧಿ ಬಗ್ಗೆ ಒಂದು ವಿಚಾರ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ನಮಗೆ ನಾನು ಶಾಸಕರಾಗಿ 35 ದಿವಸ ಆಯ್ತು. ಖಾದರ್ ಅವರು ಶಾಸಕನಾಗಿ ಮಂತ್ರಿಯಾಗಿ 5 ವರ್ಷ ಆಯ್ತು. ನಾವು ಈಗ ಒಂದು ದಿವಸ 35 ದಿವಸ ಆದ್ರೆ 5 ವರ್ಷದ ನಂತರದ ಒಂದು 35 ದಿವಸ ಹೋಯ್ತು. ನನಗೆ ಇನ್ನು 60ರಲ್ಲಿ -1 59 ಮಾತ್ರ ಇರೋದು ಅಂತ ನಾವು ತಿಳ್ಕೊಳ್ಳುವ ಅವಶ್ಯಕತೆ ಇದೆ. ನಿಮಗೆಲ್ರಿಗೂ ನಾವೆಲ್ಲ ಸೇರಿ ಪುತ್ತೂರನ್ನು ಉಳಿಸ್ಕೊಳ್ಬೇಕಿದ್ರೆ ಒಂದು ದಿವಸವನ್ನು ನಾವು ಆಲೋಚನೆ ಮಾಡುವ ಅವಶ್ಯಕತೆ ಇದೆ. ಏನು ಮಾಡಬೇಕು? ಒಂದು ಪ್ರೀತಿ ವಿಶ್ವಾಸದಲ್ಲಿ ನಾವು ಬದುಕುವಂತ ಕೆಲಸ ಆಗಬೇಕು. ಇನ್ನೊಂದು ಅಭಿವೃದ್ಧಿ ಆಗ್ಬೇಕು. ಈ ಭಾಗದ ನಿಮ್ಮೆಲ್ಲರ ಕನಸು ಏನಂತ ಹೇಳಿದ್ರೆ ಈ ಭಾಗದಲ್ಲಿ ಮೆಡಿಕಲ್ ಕಾಲೇಜ್ ಆಗಬೇಕು, ಪ್ರಸ್ತಾವನೆಯನ್ನು ಕಳಿಸಿಕೊಡುವಂತ ಕೆಲಸ ಆಗ್ತದೆ. ಇದಕ್ಕೆ ಖಾದರ್ ಅವರ ಆಶೀರ್ವಾದ ಇಲ್ಲ ಅಂದ್ರೆ ಖಂಡಿತ ಆಗುದಿಲ್ಲ. ಖಾದರ್ ಅವರು ಇವತ್ತು ಆಶೀರ್ವಾದ ಕೊಟ್ಟಿದ್ದಾರೆ, ಅವರನ್ನು ಹಿಡ್ಕೊಂಡೇ ಹೋಗೋದು. ನಮಗೆ ಒಂದು 6 ತಿಂಗಳಲ್ಲಿ ಇದಕ್ಕೆ ಒಂದು ಹೇಗಾದ್ರೂ ಮಾಡಿ ನಾವು ಯಾವೇ ಪ್ರಯತ್ನಕ್ಕೆ ತಯಾರಿದ್ದೇವೆ ನಿಮ್ಮ ಜೊತೆಯಲ್ಲಿ ಬರ್ಲಿಕ್ಕೆ. ಅದಕ್ಕೆ ಒಂದು ಹೌದು ನಮಗೆ ಗೊತ್ತಿದೆ 6, 7 ನಮ್ದ ಗ್ಯಾರಂಟಿಗಳನ್ನು ಕೊಟ್ಟು ಸರ್ಕಾರಕ್ಕೆ 60
60,000 ಕೋಟಿಯ ಹೊರೆ ಇದೆ. ಅದನ್ನೆಲ್ಲ ನಾವು ಅರ್ಥ ಮಾಡಿಕೊಳ್ತೇವೆ. ನಮಗೆ ಸ್ವಲ್ಪ ಸ್ವಲ್ಪ ಕೊಟ್ಟು, ಯಾಕಂತ ಹೇಳಿದ್ರೆ ಆ 2 ವರ್ಷದ ನಂತರ ಈ ಯೋಜನೆಯನ್ನು ತಂದ್ರೆ ಅದು ಮುಗಿಯುವಾಗ 6 ವರ್ಷ ಆಗ್ತದೆ. ನಾವು ಈಗ 1 ತಿಂಗಳು ನಾವು ಆಲ್ರೆಡಿ ಹೋಗಿದ್ದೇವೆ. 60ರಲ್ಲಿ 50 ಅಲ್ಲ 59 ಮಾತ್ರ ಹೇಳಿದ್ರೆ ನಮಗೆ ಒಂದು 6 ತಿಂಗಳು ಒಳಗಾದ್ರೂ ಇದಕ್ಕೆ ಒಂದು ಮಾನ್ಯತೆ ಸಿಕ್ಕಿದ್ರೆ, ಇದನ್ನು ಮಂಜೂರು ಮಾಡಿದ್ರೆ ಆಗುವ 5 ವರ್ಷದ ಒಳಗೆ ಈ ಒಂದು ಯೋಜನೆಯನ್ನು ನಮಗೆ ಜಾಗ ಅವೆಲ್ಲ ವ್ಯವಸ್ಥೆಗಳು ನಮ್ಮ ಹತ್ರ ಇದೆ. ಬಾಕಿ ಅಭಿವೃದ್ಧಿ ಕೆಲಸಗಳು ನಾವು ನಿಮ್ಮ ಹತ್ರ ಕೇಳ್ಕೊಂಡು, ನೀರು ಕುಡಿಯುವ ನೀರು ಬಾಕಿದು ಅಂದ್ರೆ ನಾವು ಮಾಡ್ಕೊಂಡು ಹೋಗ್ತೇವೆ. ಇದಕ್ಕೆ ಮಾತ್ರ ನಾವು ಹೋಗುವಾಗ ನಿಮಗೆ ಈಗ ಖಾದರ್ ಅವರಿಗೆ ಮಂತ್ರಿ ಸ್ಥಾನ ಸಿಗಬೇಕು ಅಂತ ಇತ್ತು. ಒಂದಷ್ಟು ಜನ ಮಾತಾಡಿದ್ರು, ಖಾದರ್ ಅವ್ರಿಗೆ ಸಭಾಧ್ಯಕ್ಷ ಸ್ಥಾನ ಸಿಕ್ತು, ಮಂತ್ರಿ ಸ್ಥಾನ ಸಿಗ್ಲಿಲ್ಲ. ಎಂಕಲೆ ಊರಾಗ ಡೈರೆಕ್ಟರ್ ಪಾತ್ರಪ್ಪ ಜಾಡೆಲೆಪ್ಪರಪ್ಪ ಜೀಡೆಲೆಪ್ಪರಪ್ಪ. ನಮಗೆ ಬೇಜಾರೈತೆ. ನಾವು ಬೇರೆನೆ ಡೆಲ್ಲಿಗೆ ಹೋಗಿದ್ದೇವೆ. ಖಾದರ್ ಅವರು ಒಬ್ಬರು ಹೋಗಿದ್ರೆ ನಾವು ಹೋಗಿ ಅವರಿಗೆ ಮಂತ್ರಿ ಸ್ಥಾನಕ್ಕೆ ಸಿಗ್ಬೇಕು ಅಂತ ಕೇಳಿ, ಅವರಿಗೆ ಮಂತ್ರಿ ಸ್ಥಾನ ಫಿಕ್ಸ್ ಅಂತ ಅವರನ್ನು ಬಿಟ್ಟು ನಾವು ಬಾಕಿದ್ದು ನಮ್ದು ಚರ್ಚೆ ಇತ್ತು. ಅಂದ್ರೆ ಅವ್ರಿಗೆ ಮಂತ್ರಿ ಸ್ಥಾನ ಫಿಕ್ಸ್ ಅಂತ. ನಮಗೆ ಭಾರಿ ಆನಂತರ ಇದಾಯ್ತು. ಇವರಿಗೆ ಮಂತ್ರಿ ಸ್ಥಾನ, ನಮಗೆ ಮಂತ್ರಿ ಯಾರಿದ್ದಾರೆ ಈಗ ಬೇರೆ ಹೇಳಿದವರು ಕೇಳಬೇಕಲ್ಲ ಅಂತ. ಆದ್ರೆ ಮತ್ತೆ ಒಂದು ಸಮಾಧಾನ ಆಯ್ತು. ಅದು ಅತ್ಯಂತ ಮುಖ್ಯಮಂತ್ರಿಗಳು ಕೂಡ ಇವರು ಕರೆದ್ರೆ ಬರಬೇಕು. ಗವರ್ನರ್ ಮಾತ್ರ ಇವರನ್ನು ಗವರ್ನರ್ ಕರಿಬಹುದು, ಬೇರೆ ಯಾರು ಕರೀಲಿಕ್ಕಿಲ್ಲ. ಮುಖ್ಯಮಂತ್ರಿಗಳು ಕೂಡ ಇವ್ರ ಹತ್ರ ಬರುವಂತ ಒಂದು ಸ್ಥಾನ. ಹಾಗಾದ್ರೆ 2.5 ವರ್ಷ ನಂಗೆ ಈ ಸರ್ಕಾರ, ಇನ್ನು 2.5 ವರ್ಷ ಮುಂದಿನ ದಿನಗಳಲ್ಲಿ ಖಾದರ್ ಏನ್ ಮಾಡುದು? ಈಗ ನನ್ನ ಒಂದು ಅಭಿಪ್ರಾಯ ಇದೆ, ಇವರು ಮುಂದಿನ ಭಾಗದಲ್ಲಿ ಇವರಿಗೆ ಉಪಮುಖ್ಯಮಂತ್ರಿ ಆಗಬೇಕು. ನಮ್ಮ ಈ ಭಾಗಕ್ಕೆ ಉಪಮಂತ್ರಿ ಸಿಗಬೇಕು. ಆ ನಂತರ ಮುಂದಿನ ದಿನಗಳಲ್ಲಿ ನಾನು ಹೇಳಲಿಕ್ಕಿಲ್ಲ, ನಿಮ್ಮ ಮನಸ್ಸಿನಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ, ಅದನ್ನು ಮೈಕದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡುತ್ತೇನೆ. ಅಂತೂ ನಮ್ಮ ಭಾಗಕ್ಕೆ ಇರುವಂತವರು ಖಾದರ್ ಅವರು, ನಮ್ಮ ಅಭಿವೃದ್ಧಿಗೆ ನಿಮ್ಮ ಆಶೀರ್ವಾದ ಬೇಕು. ನಮ್ಮೆಲ್ಲ ಜನಗಳ ಪರವಾಗಿ ನಿಮ್ಮ ಹತ್ರ ವಿನಂತಿ ಮಾಡಿಕೊಳ್ಳೋದು, ನಾವು ಚಿಕ್ಕ ಹೆಜ್ಜೆಯನ್ನು ಇರ್ತೇವೆ. ನಾನೀಗ 35 ವರ್ಷದ ಮಗು, ಯಾವುದಕ್ಕೆ MLA. ನಾಳೆ ವಿಧಾನಸಭೆಯಲ್ಲೂ ನಾವೇನಾದರೂ ತಪ್ಪಿ ಬರದಿದ್ದ ಒಂದೊಂದ್ಸಲ ನಾವು ಮಾತಾಡ್ತೀವಿ. ಮೊನ್ನೆನೊಂದು ಅವರು ಮೀಟಿಂಗ್ ಮಾಡುವಾಗ ನಾನೊಂದು ಮಾತು ಹೇಳಿದೆ, ಬೇಗ ಎಂಚಿನ ಪುಣ್ಯ ಮಲ್ಪಳೆ ಕೇಸ್ ಬಾಡ್ಲೆ ಅಂತ ಹೇಳಿದೆ. ಕೂಡಲೇ ಇವರು ನನಗೆ ಬೆನ್ನಿ ಬಿಟ್ಟಿದೆ. ಬಂದ ಮೇಲೆ ಒಂದು ಅರಣ್ಯ ಅಧಿಕಾರಿಯನ್ನು ಮಾತಾಡುವಾಗ ನಾನು ಹೇಳಿದೆ, ಮರ ಕಡಿದು ಯಾರ ಮನೆ ಮೇಲೆ ಮರ ಬಂದಿತ್ತು, ಅದಕ್ಕೆ ಅದು ಕಡೀರಿ ಅಂತ ಕಡಿಯುವುದಿಲ್ಲ. ಅದಕ್ಕೆ ನಾನು ಹೇಳಿದೆ, ಇವರು ಅಧ್ಯಕ್ಷ ಕೂತಿದ್ರು, ನಾನು ಹೇಳಿದೆ ಮರ ಕಡಿದು ಈ ಕೇಸ್ ಮಾಡಿದ ಹಾಗೆ ಮರ ಕಡಪಲೆ ನನಗೆ ಕಡಪಲೆ. ಆಗ ಇವರು ನನಗೆ ಮೆಲ್ಲ ಗಡಿಬಿಡಿ ಹೀಗೆ ಒಂದೊಂದು ನಮಗೆ ಸ್ವಲ್ಪ ಸ್ಪೀಡ್ ಹೋಗುವಾಗ ಸ್ವಲ್ಪ ಬ್ರೇಕರ್ ಹಾಕುವವರು ತಿದ್ದುವವರು ಎಲ್ಲ ಬೇಕಾಗ್ತದೆ. ಅದರ ಅಭಿವೃದ್ಧಿ ವಿಚಾರದಲ್ಲಿ ನಮಗೆ ಆಶೀರ್ವಾದ ಖಂಡಿತ ಬೇಕು. ಪುತ್ತೂರಿನ ಜನರಿಗೆ ಆಶೀರ್ವಾದ ಬೇಕು. ಇಲ್ಲಿಯ ಜನ ಯಾವ ತೊಂದರೆ ಇದ್ರೂ ಖಂಡಿತ ಅದಕ್ಕೆ ಸ್ಪಂದನೆ ಮಾಡುವಂತಹ ಕೆಲಸವನ್ನು ನಾವು ಮಾಡ್ತೇವೆ. ಭ್ರಷ್ಟಾಚಾರದ ವಿರುದ್ಧ ನಿಂತಿದ್ದೇವೆ, ಕೆಲಸ ಮಾಡ್ತಾ ಇದ್ದೇವೆ. ಜನಗಳು ಇಷ್ಟವರೆಗೆ ಅದನ್ನು ಒಪ್ಪಿಕೊಂಡಿದ್ದಾರೆ. ಎಲ್ಲ ಜಾತಿ ಧರ್ಮದವರನ್ನು ಒಟ್ಟಿಗೆ ತೆಕ್ಕೊಂಡು ಹೋಗುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಖಂಡಿತ ಮಾಡ್ತೇನೆ. ನಿಮ್ಮೆಲ್ಲ ಸಹಕಾರ ಇಲ್ಲಿ ಒಳ್ಳೆ ರೀತಿಯ ಪಕ್ಷವನ್ನು ಕಟ್ಟಬೇಕಿದೆ. ಎಲ್ಲ ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಪಕ್ಷದವರಿಗೆ ನಾನು ಹೇಳುವುದಿಷ್ಟೇ, ಬೂತ್ ಮಟ್ಟದಲ್ಲಿ ಪಕ್ಷವನ್ನು ಕಟ್ಟುವಂತ ಕೆಲಸ ಆಗಬೇಕು. ನಮ್ಮಲ್ಲಿ ಯೋಜನೆಗಳು ಏನು 6 ಗ್ಯಾರಂಟಿಗಳಿದೆ, ಅದನ್ನು ಯಾವುದು ಪಕ್ಷ ಅಂತ ನೋಡಬೇಡಿ, ಯಾವ ಜಾತಿ ಅಂತ ನೋಡಬೇಡಿ, ಯಾವ ಧರ್ಮ ಅಂತ ನೋಡಬೇಡಿ. ಪ್ರತಿ ಒಬ್ಬನಿಗೆ ನಮ್ಮ ಪಕ್ಷದ ಕಾರ್ಯಕರ್ತರು ಹೋಗಿ ಕೊಡುವಂತ ಕೆಲಸವನ್ನು ನೀವು ಮಾಡಬೇಕು. ಅದಕ್ಕೆ ನನ್ನಿಂದ ಏನು ಬೇಕಂತ ಹೇಳಿ ಪ್ರತಿ ಬೂತ್ ಅಲ್ಲಿ ನಾವು ಕೌಂಟರ್ ಅನ್ನು ಓಪನ್ ಮಾಡುವಂತಹ ಯೋಜನೆಯಲ್ಲಿ ಇದ್ದೇವೆ. ಇವತ್ತು 8 ಕಡೆಯಲ್ಲಿ ನಾವು ಕಂಪ್ಯೂಟರ್ ಇಟ್ಟು ಏನು ನಮ್ದು ಕರೆಂಟ್ ಇದು ಏನಿದೆ 200 ಯೂನಿಟ್ಸ್ ಕೊಡುವಂಥದ್ದು, ಅದನ್ನು 8 ಬೂತ್ಗಳಲ್ಲಿ ನಾವು ಆರಂಭ ಮಾಡುವುದನ್ನು ಮಾಡಿದ್ದೇವೆ. ಮುಂದಿನ ದಿವಸಗಳಲ್ಲಿ ನನ್ನ ಕಚೇರಿಗಳಲ್ಲಿ ಸೇರಿ ಎಲ್ಲ ಕಡೆಯಲ್ಲಿ ಉಚಿತವಾಗಿ ಅದನ್ನು ಮಾಡುವಂತ ಕೆಲಸವನ್ನು ನಾವು ಮಾಡಬೇಕು. ಏನೇನು ಕಾರ್ಡ್ ಬರ್ತದೆ ಅದನ್ನು ಮನೆಗೆ ಕೊಡುವಂತ ಕೆಲಸ. ಪಕ್ಷಕ್ಕಾಗಿ ಒಂದು ವಾರದಲ್ಲಿ 2 ಗಂಟೆ ಕೊಡಿ. ನಾವು ಇಲ್ಲಿ ಚುನಾವಣೆ ಬರುವಾಗ ಮಾತ್ರ ಹೋಗಿ ಓಟು ಕೊಡ್ಲೆ ಅಂತ ಕೇಳುವುದಲ್ಲ. ಒಂದು 2 ಜನರಿಗೆ ಸಹಾಯ ಮಾಡಿದ್ರೆ ಮಾತ್ರ ಪಕ್ಷ ಕಟ್ಟಲಿಕ್ಕೆ ಆಗ್ತದೆ. ಬಾಕಿ ಪಕ್ಷದವರು ಏನ್ ಮಾಡ್ತಾರೆ, ಬೇರೆ ಬೇರೆ ಸಮಯದಲ್ಲಿ ಈ ತರ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಜೋಡಣೆ ಮಾಡ್ಕೊಳ್ತಾರೆ. ಸಹಕಾರಿ ಕ್ಷೇತ್ರದಲ್ಲಿ ನಾವು ಹಿಂದೆ ಇದ್ದೇವೆ. ಎಷ್ಟೋ ಜನ ಸೊಸೈಟಿಗೆ ಹಾಲಾಗ್ತಾರೆ, ಮೆಂಬರ್ಶಿಪ್ ತಗೊಳ್ಳೋದಿಲ್ಲ. ಎಷ್ಟೋ ಜನ ಸೊಸೈಟಿಯಲ್ಲಿ ಮೆಂಬರ್ಗಳಿದ್ದಾರೆ, ಅದಕ್ಕೆ 3 ಸಲ ಹೋಗಿ ಮೀಟಿಂಗ್ಗೆ ಹೋದ್ರೆ ಮಾತ್ರ ಓಟ್ ಹಾಕುವ ರೈಟ್ ಇದೆ. ನಾವು ಸಹಕಾರಿ ಕ್ಷೇತ್ರದಲ್ಲೂ ಕೂಡ ನಮ್ಮನ್ನು ತೊಡಗಿಸಿಕೊಳ್ಳುವಂತ ಅವಶ್ಯಕತೆ ಇದೆ. ಎಲ್ಲ ದೈವಸ್ಥಾನ, ಮಸೀದಿ, ಚರ್ಚು ಇದರಲ್ಲೆಲ್ಲ ನಮ್ಮನ್ನು ಸೇರಿಸುವಂತ ಕೆಲಸಗಳಾದ್ರೆ ನಾವು ಗಟ್ಟಿಯಾದ ಪಕ್ಷವನ್ನು ಖಂಡಿತ ಕಟ್ಟಬಹುದು. ಇವತ್ತು ನಮಗೆ
ಸನ್ಮಾನ ಮಾಡುವಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ತುಂಬಾ ಸಂತೋಷ ಆಗ್ತದೆ. ಒಳ್ಳೆಯ ರೀತಿಯ ನೀವು ಸನ್ಮಾನ ಮಾಡದಿದ್ರೂ ನಮಗೇನು ತೊಂದರೆ ಇಲ್ಲ. ನಿಮ್ಮ ಯಾವ ಕಾರ್ಯಕ್ರಮಕ್ಕೂ ಬಂದರೂ ಬೇಕಾದಷ್ಟು ಪ್ರೀತಿ ಕೊಡ್ತೀರಿ, ಬೇಕಾದಷ್ಟು ತಿನ್ನಲಿಕ್ಕೆ ಕೊಡ್ತೀರಿ. ಒಂದು ಕಾರ್ಯಕ್ರಮಕ್ಕೆ ಬರಬೇಕಿದ್ರೆ 10-15 ಸಲ ಬಂದು ನಮ್ಮನ್ನು ಕರ್ಕೊಂಡು ಹೋಗುವಂತಹ ಪ್ರೀತಿ ನೋಡಿದರೆ ಮನೆಗೆ ಕರೀತೀರಿ. ನಿಮ್ಮ ಎಲ್ಲರ ಮೇಲೆ ನಮಗೆ ಅತೀವವಾದ ಗೌರವ ಮತ್ತು ಪ್ರೀತಿ ಇದೆ ಅಂತ ಮಾತನ್ನು ಹೇಳುತ್ತಾ ನಿಮಗೆಲ್ಲ ಅಭಿನಂದನೆಗಳನ್ನು ಹೇಳಿ ನನ್ನ ಮಾತನ್ನು ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ನಿಮ್ಮ ಕನಸಿನ ಗೃಹ ಇನ್ನಷ್ಟು ಅಲಂಕಾರವಾಗಿಸಲು ನೂತನ ಡಿಸೈನ್ಗಳುಳ್ಳ ಫರ್ನಿಚರ್ಗಳು ಈಗ ಫ್ಯಾಕ್ಟರಿ ಬೆಲೆಯಲ್ಲಿ. ಡಿಜಿ ಫರ್ನಿಚರ್ ಫ್ಯಾಕ್ಟರಿ ಔಟ್ಲೆಟ್ ಈಗ ಪುತ್ತೂರಿನಲ್ಲಿ ಪ್ರವರ್ತನೆ ಆರಂಭಗೊಂಡಿದೆ. ವಾರ್ಡ್ರೋಬ್ಗಳು, ಬೆಡ್ರೂಮ್ ಸೆಟ್, ಸೋಫಾ ಸೆಟ್, ವುಡನ್ ಕೋಟ್ಗಳು, ಕಿಚನ್ ಡೈನಿಂಗ್ ಸೆಟ್ಗಳು, ಸ್ಟಡಿ ಟೇಬಲ್ ಗಳಂತಹ ಮುಂತಾದ ಎಲ್ಲ ರೀತಿಯ ಫರ್ನಿಚರ್ ಈಗ ಫ್ಯಾಕ್ಟರಿ ಬೆಲೆಗೆ. ಕನಸಲು ಇಲ್ಲದಂತಹ ಈ ರಿಯಾಯಿತಿ ಬೆಲೆ ಪ್ರಯೋಜನ ಪಡಿಸಿಕೊಳ್ಳಲು ಸಂದರ್ಶಿಸಿ ಡಿಜಿ ಫರ್ನಿಚರ್ ಫ್ಯಾಕ್ಟರಿ ಔಟ್ಲೆಟ್, Rahim's Complex near Darbar Circle, Puttur. This is Rupesh Shetty and team. Circus, yeah. Naramanyana life, circus, yeah. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ